ನಾನ್ ವೆಜ್ ಪ್ರಿಯರಿಗೊಂದು ಸಿಹಿ ಸುದ್ದಿ. ಅಕ್ವೇರಿಯಂ ಫೆಸಿಲಿಟಿ ಇರುವ ಇಂಡಿಯಾದ ಫಸ್ಟ್ ಬ್ಲಾಕ್ ಬ್ಯಾಂಬೂ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ನಗರದ ಮುಖದಲ್ಲಿರುವ ಮಾತಾ ರೆಸಿಡೆನ್ಸಿಯ ಗ್ರೌಂಡ್ ಫ್ಲೋರ್ನಲ್ಲಿ ಶುಭಾರಂಭಗೊಂಡಿತು. ಸುತ್ತಲೂ ನೀರು, ಆ ನೀರಿನ ಮಧ್ಯೆ ಕಾಲಿಗೆ ಕಚ್ಚಗುಳಿ ಇಡೋ ಮತ್ಸ್ಯಗಳು, ಇದರ ಮಧ್ಯೆ ಬೊಂಬಾಟ್ ಭೋಜನವನ್ನ ಸವಿಯೋ ಖುಷಿಯೇ ಬೇರೆ. ಹೌದು, ಈ ಅಕ್ವೇರಿಯಂ ಫೆಸಿಲಿಟಿ ಇರೋ ಇಂಡಿಯಾದ ಫಸ್ಟ್ ಬ್ಲಾಕ್ ಬ್ಯಾಂಬೂ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಮಂಗಳೂರಿನ ಮುಖದಲ್ಲಿ ಶುಭಾರಂಭಗೊಂಡಿದೆ. ನೂತನ ರೆಸ್ಟೋರೆಂಟ್ ಅನ್ನ ಕಾರ್ಪೊರೇಟರ್ ಶೋಭಾ ರಾಜೇಶ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು. ಈ ವೇಳೆ ರೆಸ್ಟೋರೆಂಟ್ನ ಮಾಲಕ ಸೈಯದ್ ಫಯಾಜ್ ಅವರು ಮಾತನಾಡಿ, ಎಲ್ಲಾ ತರಹದ ಡಿಶಸ್ ಇದೆ. ಇಂಡಿಯನ್, ಅರೇಬಿಯನ್, ಚೈನೀಸ್, ತಂದೂರಿ ಹೀಗೆ ಎಲ್ಲಾ ರೀತಿಯ ಡಿಶಸ್ ಲಭ್ಯವಿದೆ. ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಅಷ್ಟೇ ಅಲ್ಲದೆ ಸ್ಥಳೀಯರಿಗೆ ಫ್ರೀ ಹೋಮ್ ಡೆಲಿವರಿ ವ್ಯವಸ್ಥೆ ಕೂಡ ಇದ್ದು 7991799190ಗೆ ಕಾಂಟ್ಯಾಕ್ಟ್ ಮಾಡಿದಲ್ಲಿ ಫ್ರೀ ಡೆಲಿವರಿ ಮಾಡ್ತೇವೆ ಎಂದರು. ಬ್ಯಾಂಬೂ ರೆಸ್ಟೋರೆಂಟ್ ಇವತ್ತು ಹೊಸದಾಗಿ ಓಪನ್ ಆಗಿದೆ. ಇದು ಮುಕ್ಕಾ ಜಂಕ್ಷನ್ ಅಲ್ಲಿ ಇರುವಂತ ಹೈವೇ ಬದಿಯಲ್ಲಿದೆ. ಇಲ್ಲಿ ಏನಂತ ಹೇಳಿದ್ರೆ ಎಲ್ಲ ಫ್ಯಾಮಿಲಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಆಗಿದೆ. ಎಲ್ಲ ಫ್ಯಾಮಿಲಿ ಅವರು ಬಂದು ಒಂದು ಹೊಸ ರೂಮ್ ಮಾಡಿದ್ದೇವೆ ಫ್ಯಾಮಿಲಿ ಅವರು ಕುತ್ಕೊಳ್ಳಿಕ್ಕೆ. ಮತ್ತೇನಂತ ಹೇಳಿದ್ರೆ ಎಲ್ಲ ತರದ ಡಿಶಸ್ಗಳಿದೆ ನಮ್ಮ ಹತ್ರ. ಅರೇಬಿಯನ್ ಆಗಲಿ, ಚೈನೀಸ್, ಇಂಡಿಯನ್, ತಂದೂರ್ ಎಲ್ಲ ತರದ ಡಿಶಸ್ಗಳಿದೆ. ಮತ್ತೆ ಏನಂತ ಹೇಳಿದ್ರೆ ನಮ್ದೊಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಇಲ್ಲಿ. ಅದೇನಂತ ಹೇಳಿದ್ರೆ ನಮ್ದು ಅಕ್ವಾಡೈನ್ ಕಾನ್ಸೆಪ್ಟ್ ಅಂತ ಹೇಳಿ. ಅದರಲ್ಲಿ ಫುಲ್ ವಾಟರ್ ಇರುತ್ತೆ. ಆ ವಾಟರಲ್ಲಿ ನೀವು ನಿಮಗೆ ಡೈನ್ ಮಾಡ್ಬೋದು. ಅದರೊಳಗೆ ಫುಲ್ ಫಿಶಸ್ ಇರುತ್ತೆ. ಕೊಯ್ಕಾರ್ಪ್ ಅಂತ ಜಾಪನೀಸಿಂದ ಇಂಪೋರ್ಟ್ ಮಾಡಿದ ಫಿಶಸ್ಗಳು. ಅದರಲ್ಲಿ ನೀವು ವಾಕಿಂಗ್ ಮಾಡಿದಾಗ ನಿಮಗೆ ಫುಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಿ. ಮತ್ತು ನೀವು ಅದರೊಟ್ಟಿಗೆ ಕುತ್ಕೊಂಡು ನೀವು ಊಟ ಏನಾದರೂ ಮಾಡ್ತೀರಾ ಅದೆಲ್ಲ ಅದರಲ್ಲಿ ಒಟ್ಟಿಗೆ ಮಾಡ್ಬೋದು. ಇದೇ ವೇಳೆ ಬ್ಲಾಕ್ ಬ್ಯಾಂಬೂ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ನ ಇನ್ನೋರ್ವ ಮಾಲಕರಾದ ಅಫ್ರೀದ್, ಕಾರ್ಪೊರೇಟರ್ ನಯನಾ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಇಂಡಿಯಾದ ಫಸ್ಟ್ ಅಕ್ವೇರಿಯಂ ಫೆಸಿಲಿಟಿ ಇರೋ ಬ್ಲಾಕ್ ಬ್ಯಾಂಬೂ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಶುಭಾರಂಭಗೊಂಡಿದ್ದು, ನೀವು ಇಲ್ಲಿ ಫ್ಯಾಮಿಲಿ ಸಮೇತರಾಗಿ ಭೇಟಿ ನೀಡಿ ಇಲ್ಲಿನ ಫುಡ್ ಅನ್ನ ಸವಿದು ಆನಂದಿಸಿ. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.